ಹಿರಿಯೂರು ತಾಲೂಕಿನ ವಾಣಿವಿಲಾಸಪುರ ಗ್ರಾಮದಲ್ಲಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯ ಆವರಣದಲ್ಲಿ ಕಾಂಗ್ರೆಸ್ ಡಿಜಿಟಲ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡೆಯಿತು. ತಾಲೂಕಿನ ಮಾಜಿ ಶಾಸಕ, ಮಾಜಿ ಸಚಿವ ಡಿ. ಸುಧಾಕರ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಾದಿ ರಮೇಶ್ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆರ್. ನಾಗೇಂದ್ರ ನಾಯ್ಕ್, ಪಕ್ಷ ಅಂತ ಬಂದರೆ ನಾವೆಲ್ಲರೂ ಸಹ ಒಂದೇ ಕುಟುಂಬದವರಾಗಬೇಕು. ಯಾವುದೇ ಸಮಯ ಸಂದರ್ಭ ಬಂದರೂ ಸಹ ನಮ್ಮಲ್ಲಿ ಇರುವ ಒಗ್ಗಟ್ಟನ್ನು ಮತ್ತೊಬ್ಬರಿಗಾಗಿ ಬಿಟ್ಟುಕೊಡಬಾರದು. ಮುಂದಿನ ದಿನಗಳಲ್ಲಿ ಬರುವಂತಹ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಒಗ್ಗಟ್ಟು ಪ್ರದರ್ಶಿಸಬೇಕು, ಭಿನ್ನಾಭಿಪ್ರಾಯಗಳನ್ನು ತೊರೆದು ಕೆಲಸ ಮಾಡಬೇಕು ಎಂದು ಅವರು ಕಾರ್ಯಕರ್ತರಿಗೆ ಕರೆ ನೀಡಿದರು. ಕೆಪಿಸಿಸಿ ಸದಸ್ಯರಾದ ಅಮೃತೇಶ್ವರ್ ಮಾತನಾಡಿ, ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬರೂ ಸಹ ಪಕ್ಷದ ಪರವಾಗಿ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಕರ್ತವ್ಯ ನಿಷ್ಠೆಯಿಂದ ದುಡಿಯಬೇಕು ಎಂದು ತಿಳಿಸಿದರು. ಹಿರಿಯೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಾದಿ ರಮೇಶ್ ಮಾತನಾಡಿ, ಈ ಡಿಜಿಟಲ್ ಸದಸ್ಯತ್ವದ ಮೆಂಬರ್ಶಿಪ್ಗಳ ಪಟ್ಟಿಗಳ ಸಂಪೂರ್ಣ ಮಾಹಿತಿ ನವದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಆನ್ಲೈನ್ ಮೂಲಕ ಕೆಪಿಸಿಸಿಯಲ್ಲಿ ನೋಂದಾಯಿಸಲ್ಪಟ್ಟಿರುತ್ತದೆ. ಆದುದರಿಂದ ಪ್ರತಿಯೊಬ್ಬರೂ ಸಹ ಈ ಡಿಜಿಟಲ್ ಸದಸ್ಯತ್ವ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ನಂತರ ಕೆಪಿಸಿಸಿ ಡಾಕ್ಟರ್ ಸುಜಾತ ಮಾತನಾಡಿದರು. ಈ ಸಂದರ್ಭದಲ್ಲಿ ವಾಣಿವಿಲಾಸಪುರ ಗ್ರಾಮ ಪಂಚಾಯತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅತಾವುಲ್ಲಾ, ಕೆಪಿಸಿಸಿ ಸದಸ್ಯರಾದ ಅಮೃತೇಶ್ವರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಆರ್. ನಾಗೇಂದ್ರ ನಾಯ್ಕ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರು, ಪಿಎಸಿಎಸ್ ಅಧ್ಯಕ್ಷರಾದ ಕಾಮರಾಜ್, ವಾಣಿವಿಲಾಸಪುರ ಗ್ರಾಮ ಪಂಚಾಯತ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಕುಮಾರ್, ಗ್ರಾಮ ಪಂಚಾಯತ್ ಸದಸ್ಯರಾದ ರಘು, ಮಹಾಬುಲಿ ಹಾಗೂ ಪಲಾಕ್ಷ, ವಾಣಿವಿಲಾಸಪುರ ಗ್ರಾಮದ ನವೀದ್, ಪ್ರವೀಣ್, ರಘು, ವಿಕಾಸ್, ಉಮೇಶ್ ಇತರರು ಉಪಸ್ಥಿತರಿದ್ದರು. ನಡೆದಿರ್ತಕ್ಕಂಥ ಪಕ್ಷದ ಎಲ್ಲ ಕಿರಿಯ ಕಾರ್ಯಕರ್ತರುಗಳೇ, ಮುಖಂಡರುಗಳೇ, ಈಗಾಗಲೇ ಡಿಜಿಟಲ್ ಸದಸ್ಯತ್ವವನ್ನು ನೋಂದಣಿ ಮಾಡಲಿಕ್ಕೆ ಕೆಪಿಸಿಸಿಯ ಅಧ್ಯಕ್ಷರು ಸನ್ಮಾನ್ಯ ಡಿ. ಕೆ. ಶಿವಕುಮಾರ್ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ವಿವಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಭಾಳ ಅಚ್ಚುಕಟ್ಟಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ಒಂದು ನೋಂದಣಿ ಕಾರ್ಯಕ್ರಮಕ್ಕೆ ಕೆಪಿಸಿಸಿಯ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಅಮೃತೇಶ್ವರ ಸ್ವಾಮಿಯವರು ಬಂದಿದ್ದಾರೆ. ಅವರಿಗೆ ವಿವಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಕಾದಿ ರಮೇಶ್ ಅಣ್ಣನವರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಸುಜಾತ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಕೊಡ್ತೇನೆ. ಹಾಗೆಯೇ ಬ್ಲಾಕ್ ಕಾಂಗ್ರೆಸ್ ವಿವಿಪುರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅತಾವುಲ್ಲಾ ಸಾಹೇಬರು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತ ಕೊಡ್ತೇನೆ. ಹಿರಿಯರಾಗಿರ್ತಕ್ಕಂಥ ಬಾಲ್ಯನಾಯ್ಕ ಅವರಿದ್ದಾರೆ, ಭಾನುಪ್ರಕಾಶ್ ಅವರಿದ್ದಾರೆ, ಮೂಡ್ಲಪ್ಪ ಅವರಿದ್ದಾರೆ, ರಘುನಾಯ್ಕ ಅವರಿದ್ದಾರೆ, ನವೀನ್ ಇದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಗಿರಿಯವರಿದ್ದಾರೆ, ಶ್ರೀಗೌಡಣ್ಣ, ಗೋವಿಂದಣ್ಣ, ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಗುರು ಅವರಿದ್ದಾರೆ ಮತ್ತು ಪಾತಪ್ಪವರು, ಕಾಲೋನಿ ಲೀಡರ್ ಆಗಿರ್ತಕ್ಕಂಥ ಪಾತಪ್ಪವರು, ಮಾಜಿ ಸದಸ್ಯರುಗಳು, ಕಾಮರಾಜ್ ಅವರು, ಇಲ್ಲಿ ನಡೆದಿರ್ತಕ್ಕಂಥ ಕಿಟ್ಟಿ ಪಾಲಕ್ಯಾದವರು, ನಮ್ಮ ಸಾಹೇಬರು ಎಲ್ಲ ಅನೇಕ ಭಾಗಗಳಿಂದ ಭಾಳಷ್ಟು ಜನ ಇದ್ದೀರಿ. ಎಲ್ಲರಿಗೂ ಕೂಡ ಯೂತ್ ಅಧ್ಯಕ್ಷ ಕುಮಾರ್ ಅವರಿದ್ದಾರೆ ಮತ್ತು ಇನ್ನೂ ಭಾಳಷ್ಟು ಜನ ಎಲ್ಲ ನಮ್ಮ ಪಾರ್ಟಿಯವರೇ ಇದ್ದಾರೆ. ಎಲ್ಲ ನಾವೆಲ್ಲ ಒಂದೇ, ಅವರು ಇವರು ಅಂತ ಅನ್ನೋಂಗಿಲ್ಲ. ಪಾರ್ಟಿ ಅಂತ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ, ಅವ್ರಿಗೆ ಫೋನ್ ಮಾಡಿಲ್ಲ, ಇವ್ರಿಗೆ ಫೋನ್ ಮಾಡಿಲ್ಲ ಅಂತ. ಒಂದು 25 ಜನಕ್ಕೆ ನಾವು ಫೋನ್ ಮಾಡಬೇಕು ಅಂದರೆ ಮಿನಿಮಮ್ 1 ಗಂಟೆ ಬೇಕು. ನಮ್ಮ ಕೆಲಸದ ಒತ್ತಡದಲ್ಲೂ ಕೂಡ ಒಂದು 25 ಜನ ನಾವು ಫೋನ್ ಮಾಡಿರಬೇಕು. ಅಂದರೆ ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಮಾಡ್ಕೊಂಡು ನಾವೆಲ್ಲರಿಗೂ ಕೂಡ ಫೋನ್ ಮಾಡ್ತೀವಿ. ಬ್ಲಾಕ್ ಆದಷ್ಟು ಕೂಡ ಸಾಕಷ್ಟು ಜನಗಳಿಗೆ ಫೋನ್ ಮಾಡಿದ್ದಾರೆ. ಕೆಲವೊಂದು ಬೇರೆ ಒತ್ತಡಕ್ಕೆ ಬಂದಿರಲ್ಲ, ಅಥವಾ ಫೋನ್ ಮಾಡಿದಾಗ ನೆಟ್ವರ್ಕ್ ಸಿಕ್ಕಿರಲ್ಲ. ಅದನ್ನೆಲ್ಲ ಮನಸ್ಸಿಗೆ ಇಟ್ಕೊಂಡು ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ನಮ್ಮಲ್ಲಿ ಬರಬಾರ್ದು. ನಾವೆಲ್ಲ ಕಾಂಗ್ರೆಸ್ ಸಮಿತಿಯ ಸದಸ್ಯರುಗಳು, ನಾವೆಲ್ಲ ಒಂದೇ ಮನೆಯವ್ರ ಥರ ಇಲ್ಲಿ ಕೆಲಸ ಮಾಡಬೇಕು. ಎಲ್ಲರೂ ಸೇರಿದರೆ ಮಾತ್ರ ನಾವು ಮುಂದೆ ನಮ್ಮ ಚುನಾವಣೆಗಳನ್ನು ಎದುರಿಸಲಿಕ್ಕೆ, ಬರ್ತಕ್ಕಂಥ ಚುನಾವಣೆಗಳು ಮತ್ತೊಂದು ನಮ್ಮ ಪಾರ್ಟಿಯನ್ನು ಬಲಪಡಿಸಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಾಗಲಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಗಲಿ, ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ತವೆ. ಮತ್ತು ಪ್ರಚಾರ ಸಂದರ್ಭದಲ್ಲಿ ಸದಸ್ಯರ ನಾವ್ಯಾರೋ ಗೊತ್ತಿರೋದು ಕೂಡ ಅವರ ವೇದಿಕೆಗಳಲ್ಲಿ ಹೆಸರು ಹೇಳ್ತಕ್ಕಂಥದ್ದು ಅಥವಾ ಚುನಾವಣೆಗೆ ಹೋಗಿ ತಿಳಿಸ್ಬೇಕು. ಹಂಗಾದಾಗ ಮಾತ್ರ ನಾವು ಈ ಒಂದು ತಾಲೂಕಿನಲ್ಲಿ, ಈ ಒಂದು ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯಲು ಸಾಧ್ಯವಾಗ್ತದೆ. ಈಗಾಗಲೇ ಈ ರಾಜ್ಯದ ಜನ, ಈ ತಾಲೂಕಿನ ಜನ ನಾಳೆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ.
ಎಷ್ಟು ಬೇಗ ಇದು ಭ್ರಷ್ಟ BJP ಸರ್ಕಾರದ್ದು ಆಳ್ವಿಕೆ ಮುಗಿದೋಗುತ್ತಪ್ಪ ಅಂತ ಜನ ಕಾದಿದ್ದಾರೆ. ಹಾಗೂ ಈ ಹಿಂದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ BJPಯವರು ರಾಜ್ಯದ ನಾಯಕರು ಹಾಗೂ ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಹೇಳ್ಕೊಂಬರ್ತಿದ್ರು, ಕರ್ನಾಟಕದಲ್ಲಿ 10% ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಬರ್ತಿದ್ರು. ಆದರೆ ಈ ರಾಜ್ಯದ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. 100 ರೂಪಾಯಿ ಏನಾದರೂ ಬಿಡುಗಡೆ ಮಾಡಿದರೆ 40 ರೂಪಾಯಿನ ಲಂಚ ಕೊಡಬೇಕು. 40 ರೂಪಾಯಿ ಲಂಚ ಕೊಟ್ಟರೆ ಇನ್ನು 60 ರೂಪಾಯಲ್ಲಿ ನೀವು ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಅಧಿಕಾರ ವರ್ಗದಲ್ಲಿ ಹೇಳ್ತಾರೆ. ಯಾವ ರೀತಿ 100 ರೂಪಾಯಿ ಕೆಲಸನ 60 ರೂಪಾಯಿನಾಗ ಮಾಡೋಕ್ಕಾಗುತ್ತೆ ನೀವು ಹೇಳ್ರಿ. 100 ರೂಪಾಯಿ ಸ್ಯಾಂಕ್ಷನ್ ಆದರೆ 40 ರೂಪಾಯಿನ ಲಂಚ ಕೊಡಬೇಕು. 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆದರೆ 40 ಲಕ್ಷ ರೂಪಾಯಿನ ಲಂಚ ಕೊಡಬೇಕು. ಇಂಥ ಭ್ರಷ್ಟ ಸರ್ಕಾರ ಪ್ರಪಂಚದಲ್ಲಿ ನಾವೆಲ್ಲೂ ನೋಡಿಲ್ಲ. ಆದ್ದರಿಂದ ದಯಮಾಡಿ ನೀವೆಲ್ಲ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಸುಧಾಕರ್ ಸಾಹೇಬ್ರವರು ಹಾಗೂ ಕಾಂಗ್ರೆಸ್ ಪಕ್ಷದ ಕೈ ಬಲಪಡಿಸುವುದರ ಮೂಲಕ ಹಾಗೂ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವುದರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ಬಲವನ್ನು ತುಂಬ್ತೀರಿ ಅಂತ ನಾನು ನಂಬಿರ್ತೀನಿ ಅಂತ ಹೇಳ್ಬಿಟ್ಟು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮಧ್ಯದಲ್ಲಿ ಒಂದು ಕಾಂಗ್ರೆಸ್ ಶಾಲನ್ನ ಇದೆಲ್ಲ BJP ನೋಡಿದ್ದಾರೆ. BJP ಶಾಲನ್ನ ಯಾವಾಗಲೂ ಹಿಂಗೆ ಹಾಕೊಂಡಿದ್ದಾರೆ ಅಥವಾ ಟವರ್ ಇಟ್ಕೊಂಡಿರ್ತಾರೆ. ನಾವು ನಮ್ಮ ಪಾರ್ಟಿ ಶಾಲನ್ನ ನಾವು ಹಾಕೊಂಡಿದ್ದೆ ನಾವು ನಮ್ಮ ಜೇಬಲ್ಲಿ ಒಂದು ಇಟ್ಕೊಂಡಿರ್ಬೇಕು. ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮವನ್ನು ಹಾಕೊಂಡು ನಿಂತ್ಕೋಬೇಕು. ಅದು ಸಿಟ್ಟು ದಯವಿಟ್ಟು ಇರ್ತಾರೆ. ನಮ್ಮ ಪಾರ್ಟಿಯಿಂದ ಏನಾದರೂ ಬಾವುಟ ತರ್ತಾರೆ, ಶಾಲ್ ತರ್ತಾರೆ ಅಂತ ಮಾತ್ರ ದಯವಿಟ್ಟು ಈ ಒಂದು ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತಂದರೆ ನಾವು ಹಿಂಗೆಲ್ಲ ಬುಕ್ನಲ್ಲಿ ಮೆಂಬರ್ಶಿಪ್ಗಳನ್ನ ಮಾಡ್ಕೊಂಡು ಹೋಗ್ತಿದ್ವಿ. ಆದರೆ ಎಲ್ಲ ಕೂತ್ಕೊಂತಿದ್ವಿ, ಯಾರ್ಯಾರ್ದು ಹೆಸರು ಹೇಳ್ತಿದ್ವಿ, ಬರ್ಕೊಂತಿದ್ವಿ, ಹೋಗ್ತಿದ್ವಿ. ಆದರೆ ಈಗ ಆ ರೀತಿ ಸಿಸ್ಟಮ್ ಇಲ್ಲ. ಈಗ ಯಾರು ಈಗ ಮೆಂಬರ್ಶಿಪ್ ಆಗ್ತೀವಿ ಮೊಬೈಲಲ್ಲಿ ನಾವು ಮಾಡಿದ ತಕ್ಷಣ ನವದೆಹಲಿಯಲ್ಲಿ ಅದು ನಿಮ್ಮ ಒಂದು ಹೆಸರು, ಫೋನ್ ನಂಬರು, OTP ನಂಬರು ಹಾಗೂ ID ಕಾರ್ಡ್ ನಂಬರು ನವದೆಹಲಿ ಕಾಂಗ್ರೆಸ್ ಆಫೀಸಿನಿಂದಲೇ ಆಡ್ ಆಗಿಬಿಡ್ತದೆ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು. KPCCಯಿಂದ ಹಾಗೂ ನವದೆಹಲಿಯಿಂದಲೇ ನಿಮ್ಮ ಹೆಸರು ಸದಸ್ಯತ್ವರಾಗಿ ನೋಂದಾಯಿತರಾಗಿರ್ತೀರ. ಎಲ್ಲೇ ಕೇಳಿದ್ರು ಈ ಪುಟ್ಟಪ್ಪನಟ್ಟಿ ರಂಗಣ್ಣವರು ಹಿಂಗೆ ಸದಸ್ಯರಾಗಿದ್ದೀರ ಅಂತ ಹೇಳ್ಬಿಟ್ಟು ಅಲ್ಲೇ ಬಂದ್ಬಿಡುತ್ತೆ. ಆದ್ದರಿಂದ ಇದೊಂದು ಜವಾಬ್ದಾರಿಯುತವಾದಂಥ ಕೆಲಸ. ಆಮೇಲೆ ಈ ಕ್ಷೇತ್ರದ ಮಾಜಿ ಸಚಿವರು ಹಾಗೂ DCC ಬ್ಯಾಂಕ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ D. ಸುಧಾಕರ್ ಸಾಹೇಬರು ಯಾರು ಅತಿ ಹೆಚ್ಚು ಸದಸ್ಯತ್ವ ನೋಂದಣಿಯಾಗಿ ಮಾಡ್ತೀರಾ, ಗ್ರಾಮಾಂತರ ಬ್ಲಾಕಿಗೆ 2 ಲಕ್ಷ ರೂಪಾಯಿ ಬಹುಮಾನ ಹಾಗೂ ನಗರ ಬ್ಲಾಕಿಗೆ 2 ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಯಾರು ಅತಿ ಹೆಚ್ಚು 1 ರಿಂದ 10 ಜನಗಳನ್ನು ಆಯ್ಕೆ ಮಾಡ್ತೀವಿ. ನಾವು ಸುಮ್ಮನೆ ಯಾರಂದರೆ ಅವರೇ ಹೆಸರು ಬರ್ಕೊಳ್ಳೋಕೆ ಬರೋದಿಲ್ಲ. ಯಾರು ನೀವು ಮೊಬೈಲಲ್ಲಿ ಮಾಡ್ತೀರಾ, ಈಗ ನಿಮಗೆಲ್ಲ ನೋಡಿದ್ದೀರಾ. ಈಗ ನಾನು ಮೆಂಬರ್ಶಿಪ್ ಮಾಡಿದರೆ ನನ್ನ ಮೊಬೈಲಲ್ಲಿ ಬರ್ತದೆ ಆದಿ ರಮೇಶ್ ಅವರು ಇಷ್ಟು ಜನನ ಮೆಂಬರ್ಶಿಪ್ ಆಗಿ ಬಂದಿದ್ದಾರೆ ಅಂತ ನಮ್ಮ ಮೊಬೈಲಲ್ಲೇ ಬಂದ್ಬಿಡುತ್ತೆ. ಅಣ್ಣ ನಾನು 200 ಮಾಡಿದ್ದೀನಿ, 300 ಮಾಡಿದ್ದೀನಿ, ಅವೆಲ್ಲ ಓಸಿ ಹೇಳಂಗೇ ಇಲ್ಲ. ನಿಮ್ದೇನಿದ್ರು ನಿಮ್ಮದೇ ಬುಕ್ಕಲ್ಲಿರುತ್ತೆ, ಬೇರೆ ಬುಕ್ಕಲ್ಲಿರೋದೆ. ತೆಗಿಯಪ್ಪ ನೀನು ತೋರ್ಸಪ್ಪ ಅಂದರೆ ನಿಮ್ಮ ಮೊಬೈಲಲ್ಲೇ ನೀವು ಎಷ್ಟು ಜನ ಮೆಂಬರ್ಶಿಪ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ಅದರಿಂದ ದಯಮಾಡಿ ಇನ್ನು 40 ದಿನಗಳ ಕಾಲ ನಿಮಗೆ ಟೈಮ್ ಇದೆ. ದಿನ 10 ಅಂದ್ರೂ 400 ಮಾಡ್ಬೋದು. ದಿನ 10 ಸದಸ್ಯರು ಮಾಡಿದ್ರೆ 400 ಮಾಡ್ಬೋದು. ನೀವು 50 ಜನ ಮಾಡಿದರೆ ಎಷ್ಟಾಗ್ಬೋದು ಅಂತ ನೀವೇ ತಿಳ್ಕೊಳ್ಳಿ. ಆದ್ದರಿಂದ ಈಗಾಗಲೇ ರಾಜ್ಯದಲ್ಲೂ ಹಾಗೂ ಕೇಂದ್ರದಲ್ಲೂ ಈ ಭ್ರಷ್ಟ BJP ಸರ್ಕಾರದ ಅವ್ಯವಹಾರಗಳೆಲ್ಲ ನೀವೆಲ್ಲ ನೋಡ್ತಾ ಬಂದಿದ್ದೀರಿ. ಈಗ ಏನು ಮಾಡ್ತಿದ್ದಾರೆ, ಚುನಾವಣೆ ಸಂದರ್ಭದಲ್ಲಿ ಅವರು ಯಾವುದಾದ್ರೂ ಒಂದು ಹಿಂದುತ್ವವನ್ನು ತಂದು ಜನಗಳನ್ನ ಮಂಪರು ಮಾಡಿ ಅವ್ರು ಚುನಾವಣೆ ಗೆದ್ಕೊಂಡ್ಬರ್ತಿದ್ದಾರೆ. ಆದ್ದರಿಂದ ನೀವು ದಯಮಾಡಿ ಏನಿಲ್ಲೆಲ್ಲ ಮುಖಂಡರುಗಳು ಆಗಮಿಸಿದ್ದೀರಾ, ಈ BJP ಸರ್ಕಾರದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ನೀವು ಮನೆಗೆ ಹೋಗಿ ತಿಳಿಸ್ಬೇಕು. ಹಂಗಾದಾಗ ಮಾತ್ರ ನಾವು ಈ ಒಂದು ತಾಲೂಕಿನಲ್ಲಿ ಈ ಒಂದು ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯಲು ಸಾಧ್ಯವಾಗ್ತದೆ. ಈಗಾಗಲೇ ಈ ರಾಜ್ಯದ ಜನ, ಈ ತಾಲೂಕಿನ ಜನ ನಾಳೆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಎಷ್ಟು ಬೇಗ ಇದು ಭ್ರಷ್ಟ BJP ಸರ್ಕಾರದ್ದು ಆಳ್ವಿಕೆ ಮುಗಿದೋಗುತ್ತಪ್ಪ ಅಂತ ಜನ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.